ದೇಶದಲ್ಲಿ ರೈತರು ಆರ್ಥಿಕ ಸಂಕಷ್ಟದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ರೈತರಿಗೆ ಅದೃಷ್ಟವಶಾತ್ ಇಂತಹ ಸಮಸ್ಯೆ ಬಂದಿಲ್ಲ. ಇದಕ್ಕೆ ಕಾರಣ ಸಹಕಾರಿ ಬ್ಯಾಂಕ್ಗಳು ಸದಾ ರೈತರ ಜತೆಯಲ್ಲೇ ಇದ್ದುಕೊಂಡು ಶಕ್ತಿ ನೀಡುತ್ತಾ ಬಂದಿರುವುದೇ ಕಾರಣ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎನ್.ಎಂ. ರಾಜೇಂದ್ರ ಕುಮಾರ್ ಹೇಳಿದ್ದಾರೆ. ಪುತ್ತೂರು ದರ್ಬೆಯ ಶ್ರೀರಾಮ ಸೌಧದಲ್ಲಿ ಕಾರ್ಯಾರಂಭಗೊಂಡ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ 103ನೇ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಅಧ್ಯಕ್ಷ ಸ್ಥಾನದಿಂದ ಮಾತನಾಡಿದರು. 105 ವರ್ಷಗಳ ಭವ್ಯ ಇತಿಹಾಸ ನಮ್ಮ ಬ್ಯಾಂಕಿಗಿದೆ. ಪುತ್ತೂರಿನಲ್ಲಿ 103ನೇ ಶಾಖೆ ಆರಂಭಗೊಂಡಿದ್ದು ಮಾರ್ಚ್ 22ರಂದು 104 ಮತ್ತು ಮಾರ್ಚ್ 26ರಂದು 105ನೇ ಶಾಖೆ ಆರಂಭಗೊಳ್ಳಲಿದೆ. ಅಲ್ಲಿಗೆ ಬ್ಯಾಂಕ್ ಮಹತ್ವದ ಮೈಲುಗಲ್ಲು ಸ್ಥಾಪಿಸಲಿದೆ. ಇದು ನಮ್ಮ ಬ್ಯಾಂಕಿನ ಸಾಧನೆ ಎಂದು ಹೇಳಲು ಹೆಮ್ಮೆಯಾಗುತ್ತಿದೆ. ಹಾಗೆಂದ ಮಾತ್ರಕ್ಕೆ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ನಾವು ಪೈಪೋಟಿ ನೀಡುತ್ತಿದ್ದೇವೆ ಎಂದರ್ಥವಲ್ಲ. ನಾವು ಜನರ ವಿಶ್ವಾಸ ಗಳಿಸಿದ್ದೇವೆ ಎಂಬುದೇ ಇದರ ಅರ್ಥ. ಹೊಸ ಶಾಖೆ ತನ್ನ ಕಾರ್ಯಾರಂಭದ ಸಂದರ್ಭದಲ್ಲಿ 32 ಕೋಟಿ ರೂಪಾಯಿ ಠೇವಣಿ ಸಂಪಾದಿಸುವ ಮೂಲಕ ದಾಖಲೆ ಬರೆದಿದೆ ಎಂದವರು ಹೇಳಿದ್ರು. ಇವತ್ತು ನಮಗೆ ನಮ್ಮ 105 ವರ್ಷಗಳ ಇತಿಹಾಸ, ಬ್ಯಾಂಕಿನ ಚರಿತ್ರೆ, ಸಹಕಾರಿ ಕ್ಷೇತ್ರದ ಚರಿತ್ರೆಯಲ್ಲಿ ರಾಜ್ಯದಲ್ಲಿ ಯಾವುದೇ ಒಂದು ಶಾಖೆ ಉದ್ಘಾಟನೆ ಆದಾಗ 32 ಕೋಟಿ ಠೇವಣಿ ಬಂದದ್ದಿಲ್ಲ. ಅದು ಪುತ್ತೂರಿನಲ್ಲಿ ಅಂತ ಹೇಳಿ ಬಹಳ ಹೆಮ್ಮೆ ಪಡ್ತಾ ಇದೆ. ಶಾಸಕಿ ಶಕುಂತಲಾ ಟಿ ಶೆಟ್ಟಿಯವರು ಹೊಸ ಶಾಖೆ ಉದ್ಘಾಟಿಸಿ ಮಾತನಾಡಿ, ಸಹಕಾರಿ ರಂಗ ನಮ್ಮ ಜಿಲ್ಲೆಯ ಜೀವಾಳ. ಈ ರಂಗದಲ್ಲಿ ದುಡಿದವರಿಗೆ ಸಾಮಾಜಿಕವಾಗಿಯೂ ಮಾನ್ಯತೆ ಇದೆ. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಎಸ್ಸಿಡಿಸಿಸಿ ಬ್ಯಾಂಕ್ ಸಾರಥ್ಯ ವಹಿಸಿಕೊಂಡ ಮೇಲೆ ಸಂಸ್ಥೆ ರಾಷ್ಟ್ರಮಟ್ಟದ ಸಾಧನೆ ಮಾಡಿದೆ. ಈ ಮೂಲಕ ಜಿಲ್ಲೆಯ ಎಲ್ಲ ಸಹಕಾರಿ ಬ್ಯಾಂಕುಗಳು ಕೂಡ ಶಕ್ತಿ ವರ್ಧನೆಯಾಗಿವೆ ಅಂತ. ಯಾವತ್ತು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ್ರ ಜಿಲ್ಲೆಯ ಎಲ್ಲಾ ಬ್ಯಾಂಕುಗಳು ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣ ಆಯಿತು. ಎಲ್ಲವೂ ದಿನ ದಿನಕ್ಕೆ ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ಅವರ ಮಾರ್ಗದರ್ಶನ, ಅವರ ಸಹಕಾರ, ಅದರಲ್ಲೂ ಹೆಚ್ಚಿನ ಬ್ಯಾಂಕುಗಳು AC ಹವಾನಿಯಂತ್ರಿತ ಕೊಠಡಿಯಲ್ಲಿ ಇರುವಂತಹ ಸಂದರ್ಭ. ಭದ್ರತಾ ಕೋಶ ಉದ್ಘಾಟಿಸಿದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಕೂಡು ಮಾತನಾಡಿ, ಗ್ರಾಮೀಣ ಮಹಿಳೆಯರು ಮತ್ತು ರೈತರ ಅಭ್ಯುದಯದ ಹಿಂದೆ ಸಹಕಾರಿ ಬ್ಯಾಂಕುಗಳ ಕೊಡುಗೆ ಸ್ಮರಣೀಯ ಎಂದರು. ಇವತ್ತು ದೇಶದಲ್ಲಿ ಸಹಕಾರಿ ಬ್ಯಾಂಕ್ ಅಂತ ಹೇಳಿದ್ರೆ ತಳಮಟ್ಟದ ಜನರಿಗೆ, ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಇವತ್ತು ಕೊಡುಗೆಯನ್ನು ನೀಡಿದ ಸಂಸ್ಥೆಯಾಗಿ ಇವತ್ತು ಬೆಳೀತಾ ಬರ್ತಾ ಇದೆ. ಅದರಲ್ಲಿ ಕೂಡ ಸಹಕಾರಿ ಸಂಸ್ಥೆಯಲ್ಲಿ ಮಹಿಳೆಯರು ತಮ್ಮನ್ನು ತಾವು ತೊಡಗಿಸಿಕೊಂಡು ದಿನನಿತ್ಯದ ದುಡಿಮೆಯಲ್ಲಿ ಒಂದಿಷ್ಟನ್ನು ನಾವು ಆ ಬ್ಯಾಂಕಿನಲ್ಲಿ ಇಟ್ಟು ದಿನನಿತ್ಯದ ವ್ಯವಹಾರವನ್ನು ನಡೆಸುವಂತಹ ಸಂಸ್ಥೆ ಇವತ್ತು ಸಹಕಾರಿ ಸಂಸ್ಥೆಯಾಗಿದೆ. ಈ ಒಂದು ಸಹಕಾರಿ ಸಂಸ್ಥೆಯಲ್ಲಿ ಗ್ರಾಮೀಣ ಮಟ್ಟದ ಜನರಿಗೆ ಇವತ್ತು ಹೈನುಗಾರಿಕೆ ಇರ್ಬೋದು, ಯಾವುದೇ ಸ್ವಂತ ಉದ್ಯೋಗವನ್ನು ಇವತ್ತು ಮಾಡಬೇಕಾದ್ರೆ ಈ ಸಂಸ್ಥೆಯಿಂದ ನಾವು ಯಾವುದೇ ಸಾಲವನ್ನು ಪಡೆಯಬೇಕಾದ್ರೂ ಕೂಡ ಅತಿ ಕಡಿಮೆ ದರದಲ್ಲಿ ಇವತ್ತು ರೈತರಿಗೆ ಸಾಲವನ್ನು ನೀಡ್ತಾ ಇದೆ. ಸಂಚಯ ಖಾತೆದಾರಿಗೆ ಸಾಂಕೇತಿಕ ಪಾಸ್ ಪುಸ್ತಕ ವಿತರಣೆ, ಠೇವಣಿದಾರರಿಗೆ ಠೇವಣಿ ಪತ್ರ ವಿತರಣೆ, ಲಾಕರ್ ಕೀ ವಿತರಣೆ, ಸಾಲಪತ್ರ ವಿತರಣೆ ಇತ್ಯಾದಿಗಳನ್ನು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ನೆರವೇರಿಸಿದ್ರು. ಅದೃಷ್ಟ ಬಹುಮಾನ ಯೋಜನೆಯಲ್ಲಿ ವಿಜೇತರಾದ 4ವರಿಗೆ ಪ್ರಥಮ ಬಹುಮಾನ 4 ಗ್ರಾಂ ಚಿನ್ನ ಹಾಗೂ ದ್ವಿತೀಯ ಬಹುಮಾನ 2 ಗ್ರಾಂ ಚಿನ್ನ ವಿತರಿಸಲಾಯಿತು. ಚೈತನ್ಯ ವಿಮಾ ಯೋಜನೆಯಡಿಯಲ್ಲಿ ದಿವಂಗತ ಲೀಲಾವತಿ ಅವರ ಕುಟುಂಬಕ್ಕೆ 1 ಲಕ್ಷದ ಚೆಕ್ ಹಸ್ತಾಂತರಿಸಲಾಯಿತು. ಸಂಚಯ ಖಾತೆ ಸಂಗ್ರಹಿಸಿದ ಪ್ರೇಕ್ಷಕರನ್ನ ಇದೇ ವೇಳೆ ಅಭಿನಂದಿಸಲಾಯಿತು. ಕಟ್ಟಡ ಮಾಲೀಕ ಉಮೇಶ್ ನಾಯಕ್, ಪುತ್ತೂರು ಶಾಖೆಯ ವ್ಯವಸ್ಥಾಪಕಿ ಶ್ಯಾಮಲಾ ಜೀರೈ, ಸಹಾಯಕ ಮಹಾಪ್ರಬಂಧಕ ಜೆ. ಜೀವನ್ ಶೆಟ್ಟಿ, ನೂತನ ಶಾಖೆಯ ಆರಂಭಿಸುವಲ್ಲಿ ಉಸ್ತುವಾರಿಗಳಾಗಿ ಕೆಲಸ ಮಾಡಿದ ಬ್ಯಾಂಕಿನ ನಿರ್ದೇಶಕರಾದ ಎಸ್.ಪಿ. ಜಯರಾಮ್ ರೈ ಮತ್ತು ಶಶಿಕುಮಾರ್ ಬಾಲ್ಯೋಟ್ಟು ಅವರನ್ನ ಸನ್ಮಾನಿಸಲಾಯಿತು.
ನೂತನ ಶಾಖೆ ಮತ್ತು ಉದ್ಘಾಟನಾ ಕಾರ್ಯಕ್ರಮದ ಪರವಾಗಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಎಸ್ಬಿ ಜಯರಾಮ್ ರೈ, ಶಶಿಕುಮಾರ್ ರೈ ಪಾಲ್ಯೊಟ್ಟು, ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಸಾದ್ ಕೌಶಲ್ ಶೆಟ್ಟಿ, ಬನ್ನೂರು ರೈತ ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಮುರಳೀಧರ್ ರೈ, ಸಹಕಾರಿ ಸಂಘಗಳ ಜಿಲ್ಲಾ ಉಪನಿಬಂಧಕರಾದ ಬಿಕೆ ಸಲೀಂ, ಎಸ್ಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಬಿ ನಿರಂಜನ್, ಕೆಎಸ್ ದೇವರಾಜ್, ಜಿಲ್ಲಾ ಪಂಚಾಯತ್ ಸದಸ್ಯೆ ಅನಿತಾ ಹೇಮನಾಥ್ ಶೆಟ್ಟಿ, ಎಪಿಎಂಸಿ ಅಧ್ಯಕ್ಷ ಬುಡಿಯ ರಾಧಾಕೃಷ್ಣ ರೈ, ನಾನಾ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘಗಳ ಅಧ್ಯಕ್ಷರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್ 24/7 ಪುತ್ತೂರು.